ಗುರ್ಮೆ ಫೌಂಡೇಶನ್ ರಿಜಿಸ್ಟರ್ ಕಳತ್ತೂರು ವತಿಯಿಂದ ಕಾಪು ತಾಲೂಕಿನ ಕಳತ್ತೂರು ಗುರ್ಮೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ಗುರ್ಮೆ ಗೋವಿಹಾರ ಕೇಂದ್ರ ಲೋಕಾರ್ಪಣೆ ಮತ್ತು ದಿವಂಗತ ಪದ್ಮಾವತಿ ಪಿ ಶೆಟ್ಟಿ ಗುರ್ಮೆ ಅವರ 4ನೇ ಪುಣ್ಯತಿಥಿಯ ಪ್ರಯುಕ್ತ ಫೆಬ್ರವರಿ 20ರಂದು ಕಳತ್ತೂರು ಗುರ್ಮೆಯಲ್ಲಿ ಕೀರ್ತನ ಸಾಂತ್ವನ ಯಕ್ಷಗಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗುರ್ಮೆ ಫೌಂಡೇಶನ್ ಅಧ್ಯಕ್ಷ ಸುರೇಶ್ ಪಿ ಶೆಟ್ಟಿ ಗುರ್ಮೆ ಹೇಳಿದರು. ಗುರ್ಮೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೀರ್ತನ ಸಾಂತ್ವನ ಯಕ್ಷಗಾನ ಕಾರ್ಯಕ್ರಮದ ಅಂಗವಾಗಿ ಸಂಜೆ 4 ಗಂಟೆಗೆ ಭಜನಾ ಸಂಕೀರ್ತನೆ ನಡೆಯಲಿದೆ. ಸಂಜೆ 4:30ಕ್ಕೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಸಾಂತ್ವನ ಕಾರ್ಯಕ್ರಮದಡಿ ಸುಮಾರು 500 ಮಂದಿ ಅನಾರೋಗ್ಯ ಪೀಡಿತರಿಗೆ ಧನ ಸಹಾಯ, 280 ಮಂದಿ ಕೊರೋನಾ ವಾರಿಯರ್ಸ್ಗೆ ಸನ್ಮಾನ, ಪೌರ ಕಾರ್ಮಿಕರಿಗೆ ಗೌರವಾರ್ಪಣೆ ಸಹಿತವಾಗಿ ವಿವಿಧ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಬಳಿಕ ಭಜನಾ ಸಂಕೀರ್ತನೆ ಮುಂದುವರಿಯಲಿದೆ. ರಾತ್ರಿ 8ರಿಂದ ಶ್ರೀ ಗುರು ನರಸಿಂಹ ದಶಾವತಾರ ಯಕ್ಷಗಾನ ಮಂಡಳಿ ಸಾಲಿಗ್ರಾಮ ಇವರಿಂದ ದಕ್ಷ ಯಜ್ಞ ರಾಜ ರುದ್ರಕೋಪ ಎಂಬ ಕಾಲಮಿತಿ ಯಕ್ಷಗಾನ ಬಯಲಾಟ ನಡೆಯಲಿದೆ ಎಂದರು. ಗುರ್ಮೆ ಫೌಂಡೇಶನ್ ಟ್ರಸ್ಟ್ನ ಟ್ರಸ್ಟಿ ಸತೀಶ್ ಪಿ ಶೆಟ್ಟಿ ಗುರ್ಮೆ, ಪ್ರಮುಖರಾದ ಶ್ಯಾಮ್ ಶೆಟ್ಟಿ ಮುಂಬೈ, ಶಿವರಾಮ್ ಶೆಟ್ಟಿ ಪಯ್ಯಾರು, ಅರುಣ್ ಶೆಟ್ಟಿ ಪಾದೂರು, ಕೃಷ್ಣ ಪ್ರಸಾದ್ ಶೆಟ್ಟಿ, ಗಣೇಶ್ ಶೆಟ್ಟಿ ಪಯ್ಯಾರು ಮೊದಲಾದವರು ಉಪಸ್ಥಿತರಿದ್ದರು. ಅದರ ಆಹಾರದ ಕಿಟ್ಟನ್ನು ನಾವು ವಿತರಣೆಯನ್ನು ಮಾಡಿದ್ದೀವಿ. ಇದೇ ಜಾಗದಲ್ಲಿ ಮಾಡಿದ್ವಿ ಮತ್ತು ಬೇರೆ ಬೇರೆ ಕಡೆ ಹೋಗಿ ಮಾಡಿದ್ದೀವಿ. ಹಾಗೆ ಹೋಸಲ ಆಂಬುಲೆನ್ಸ್ನ ನಮ್ಮ ಕಣ್ಣು ಮುಂದೆ ಒಂದಷ್ಟು ಜನ ಆಂಬುಲೆನ್ಸ್ ಇಲ್ಲದೆ ತೀರೋದಾಗ ಒಂದು 4 ಆಂಬುಲೆನ್ಸನ್ನು ನಾವು ಮತ್ತು ಕುತ್ತಿಗೆ ಶ್ರೀಗಳು ಒಟ್ಟಾಗಿ 4 ಆಂಬುಲೆನ್ಸನ್ನು ಜನರಿಗೆ ಕೊಟ್ಟಿದ್ದೀವಿ. ಹಾಗೆ ನಾಡ್ದು ಬರೋ 20ನೇ ತಾರೀಕಿಗೆ ನಮ್ಮ ತಾಯಿಗೆ ಗೋವು ಅಂದರೆ ತುಂಬ ಇಷ್ಟ. ಇಲ್ಲ ಸಣ್ಣದೊಂದು ಅದು ಗೋಶಾಲೆ ಅಲ್ಲ, ಡೈರಿ. ಒಂದಷ್ಟು ಒಂದು 60-70 ಗೋವುಗಳನ್ನು ನಾವಿಲ್ಲಿ ಸಾಕ್ತಾ ಇದ್ವಿ ನಮ್ಮ ತಾಯಿ ಹೆಸರಲ್ಲಿ. ಅದಕ್ಕೂ ಏನಾದರೂ ಮಾಡಬೇಕು ಅಂತೇಳಿ ಒಂದು 3 ಎಕರೆ ಜಾಗ ನಾವೊಂದು ಸ್ವಲ್ಪ ನಮ್ಮನ್ನೇ ನಾವು ಪರ್ಚೇಸ್ ಮಾಡಿದ್ವಿ. ಮತ್ತು ನಮ್ಮ ಹಿರಿಕರ ಒಂದಷ್ಟು ಜಾಗ ಅಲ್ಲಿತ್ತು. ಅದನ್ನು ಒಂದು ಗೋವಿಹಾರ ಅಂತೇಳಿ ನಾವಿಲ್ಲಿ ಕಟ್ಟೆ ಹಾಕ್ತೀವಿ. ಅದನ್ನು ಯಾರೋ ನಮಗೆ ಹಿರಿಯರು ಹೇಳಿದರು, ಅದನ್ನು ಸ್ವಚ್ಛಂದವಾಗಿ ಬಿಟ್ಟರೆ ತುಂಬ ಒಳ್ಳೆಯದು ಅಂತೇಳಿ ಅದನ್ನು ಇಟ್ಕೊಂಡು ಅವರ ಹೆಸರಲ್ಲಿ ಗೋವಿಹಾರ ಅಂತೇಳಿ ಅದರ ಉದ್ಘಾಟನೆಯನ್ನು ನಾಡ್ದು 20ನೇ ತಾರೀಕಿಗೆ ಸಾಯಂಕಾಲ 4 ಗಂಟೆಗೆ ಗಣ್ಯರು ಬರಲಿಕ್ಕಿದ್ದಾರೆ. ಹಾಗೆ ಅದನ್ನು ಒಂದಿಷ್ಟು ಏನಾದರೆ ನಾವು ಏನು ಮಾಡಿದರೂ ಅದು ನಮ್ಮ ತಾಯಿಯ ಇದಕ್ಕೆ ಅರ್ಪಿತ. ನಾವೆಲ್ಲ ತುಂಬ ಕಷ್ಟಪಟ್ಟು